ನಮ್ಮ ಸ್ಪೀಡಿ ಮಲ್ಟಿ ವೋಟ್ಸ್ ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು, ಜನಪ್ರಿಯ ಯುವಕ ಮಂಡಳ ರಿಜಿಸ್ಟರ್ ಬಸ್ಸಿಗಟ್ಟೆ ಅಮ್ಲಮೂರು, ಲಯನ್ಸ್ ಮತ್ತು ಲಿಯೋ ಕ್ಲಬ್ ನಿಡ್ಡೋಡಿ ಕಲ್ಲಮುಣಕೂರು ಹಾಗೂ ಎಜೆ ವೈದ್ಯಕೀಯ ಆಸ್ಪತ್ರೆ ಕುಂಟಿಕಾನ ಮಂಗಳೂರು ಇದರ ಸಹಯೋಗದೊಂದಿಗೆ ಉಚಿತ ವೈದ್ಯಕೀಯ ತಪಾಸಣೆ ಕೇಂದ್ರ ಇದನ್ನು ತಪಾಸಣಾ ಶಿಬಿರವನ್ನು ಇಲ್ಲಿ ಏರ್ಪಡಿಸಿದ್ದೇವೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವೊಂದು ಚಿಕ್ಕದಾಗಿ ದೀಪ ಬೆಳಗುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ನಾವು ಇವಾಗ ಬಂದಂತಹ ಈ ಎಲ್ಲ ಕೇಂದ್ರಗಳ ಮುಖ್ಯಸ್ಥರನ್ನು ನಾನು ಇಲ್ಲಿ ಹೆಸರು ಓದಿದಾಗ ದಯವಿಟ್ಟು ತಾವುಗಳು ವೇದಿಕೆ ಹತ್ತ ಬರಬೇಕು. ಸ್ಮಿತಾ ಡಿಸೋಜಾ ಪ್ರಜ್ಞಾ ಸಲಹಾ ಕೇಂದ್ರ, ಅದೇ ರೀತಿ ಗಣೇಶ್ ಮುಚ್ಚೂರು ಲಯನ್ಸ್ ಆ್ಯಂಡ್ ಲಿಯೋ ಕ್ಲಬ್ ಡಿಸ್ಟ್ರಿಕ್ಟ್ ಚೀಫ್ ಚೇರ್ಪರ್ಸನ್ ಸಂಗಮ ಹಾಗೂ IPP ಲಯನ್ಸ್ ಕ್ಲಬ್ ನಿಡ್ಡೋಡಿ ಕಲ್ಲಮುಣಕೂರು. ಅದೇ ರೀತಿ ಇನ್ನೊಬ್ಬರು ಗಿರೀಶ್ ಕೊಂಚಾಡಿ ನಿಕಟಪೂರ್ವ ಕಾರ್ಯದರ್ಶಿ ಲಿಯೋ ಕ್ಲಬ್. ಅದೇ ರೀತಿ ಡಾಕ್ಟರ್ ವರ್ಷ ಜನರಲ್ ಮೆಡಿಸಿನ್ AJ ಹಾಸ್ಪಿಟಲ್ದವರು. ಡಾಕ್ಟರ್ ವರ್ಷ ಪ್ಲೀಸ್ ಕಮ್ ಟು ದ ಸ್ಟೇಜ್. ಅದೇ ರೀತಿ ಜೂಲಿಯಟ್ ಡಿಸೋಜಾ ಅಂಗನವಾಡಿಯ ಟೀಚರ್ ಮತ್ತು ನಮ್ಮ ಕಾರ್ಯಕರ್ತ ಜೂಲಿಯಟ್. ಮತ್ತೊಬ್ಬರು ನಮ್ಮ ಸಂಘದ ಸದಸ್ಯರು ಮತ್ತು ಮಾಜಿ ಪಂಚಾಯತ್ ಸದಸ್ಯರಾದಂತಹ ಅಧ್ಯಕ್ಷರಾದಂತಹ ವಿಠಲ್ ಶೆಟ್ಟಿಯವರು, ಈ ಸಂಘದ ನಮ್ಮ ಜನಪ್ರಿಯ ಯುವಕ ಮಂಡಲದ ಅಧ್ಯಕ್ಷರಾದಂತಹ ಸುಜಿತ್ರವರು, ಅದೇ ರೀತಿ ನಮ್ಮ ಕಟ್ಟಡ ಸಮಿತಿಯ ಅಧ್ಯಕ್ಷರಾದಂತಹ ದೀಪಕ್ ಪೂಜಾರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸಂಘ ಸಂಸ್ಥೆಗಳು ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಅದರ ಪರವಾಗಿ ನಾವು ಇವತ್ತು ನಮ್ಮೊಂದಿಗೆ ಅತಿಥಿಗಳು ಇಲ್ಲದ್ರೆ ಅದರ ಯಾರು ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದಾರೋ ಅವರೆಲ್ಲರೂ ನಮ್ಮೊಂದಿಗೆ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರಲ್ಲಿ ಪ್ರಥಮವಾಗಿ ನಾನು ಇವಾಗ ಇಲ್ಲಿ ಸ್ಮಿತಾ ಡಿಸೋಜಾ ಪ್ರಜ್ಞಾ ಸಲಹಾ ಕೇಂದ್ರ ಇವರನ್ನು ವೇದಿಕೆಯಲ್ಲಿದ್ದಾರೆ. ಇವರನ್ನು ದಯವಿಟ್ಟು ನಮ್ಮ ಸಂಘದ ಸದಸ್ಯರಾದಂತಹ ಸತೀಶ್ ಬಸ್ತಿ ಅವರು ಬಂದು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬ ಅತಿಥಿ ಗಣೇಶ್ ಮುಚ್ಚೂರು, ಇವರನ್ನು ಸಹ ಇವತ್ತಿನಲ್ಲಿ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಶ್ರೀನಿವಾಸ್ ಪೂಜಾರಿ ಅವರು ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮತ್ತೊಬ್ಬ ಅತಿಥಿ ಗಿರೀಶ್ ಕೊಂಚಾಡಿ ಅವರು. ಸರ್, ತಮ್ಮನ್ನು ಸಹ ನಾವು ಈ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ನಾರಾಯಣ ಅವರು ಬಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ಇವತ್ತಿನ ಈ ಮೆಡಿಕಲ್ ಕ್ಯಾಂಪಿನ ಮುಖ್ಯವಾಗಿ ನಮ್ಮೊಂದಿಗೆ ಡಾಕ್ಟರ್ಗಳು ಇರಬೇಕಾಗ್ತದೆ. ಅದರ ಪರವಾಗಿ ಡಾಕ್ಟರ್ ವರ್ಷ ಅವರು AJ ಹಾಸ್ಪಿಟಲ್ನ ಮೆಡಿಸಿನ್ ವಿಭಾಗದವರು ಇಲ್ಲಿ ಆಸೀನರಾಗಿದ್ದಾರೆ. ಮೇಡಮ್, ತಮ್ಮನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಇಸಾಕ್ ಅವರು ಬಂದು ಹೂಗುಚ್ಛವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಪಂಚಾಯತ್ ಸದಸ್ಯರಾದ ಇಸಾಕ್ ಹಸನ್ ಅವರು, ವಿಠಲ್ ಶೆಟ್ಟಿ ಮಾಜಿ ಅಧ್ಯಕ್ಷರು, ಇವರನ್ನು ಸಹ ನಾವು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಉದಯ ಪೂಜಾರಿ ಅವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮವರಾದಂತಹ ಸುಜಿತ್ರವನ್ನು ಸಹ ನಾವು ವೇದಿಕೆಯಲ್ಲಿಗೆ ಆಸೀನರಾಗಿದ್ದಾರೆ. ಅವರನ್ನು ಸಹ ನಾವು ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಉಮೇಶ್ ಪೂಜಾರಿ ಬಂದು ಸ್ವಾಗತಿಸಬೇಕಾಗಿ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಬ್ಬ ಅತಿಥಿ ಜೂಲಿಯಟ್ ಡಿಸೋಜಾ, ಅವರನ್ನು ಸಹ ನಾನು ಇವತ್ತಿನಲ್ಲಿ ತಮ್ಮೆಲ್ಲರ ಪರವಾಗಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಾರಾಯಣ ಅವರು ಬಂದು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಇದ್ದಾರೆ ದೀಪಕ್ ಪೂಜಾರಿ ಅವರು, ಕಟ್ಟಡ ಸಮಿತಿ ಅಧ್ಯಕ್ಷರು. ಇವರನ್ನು ಸಹ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಅವರನ್ನು ಸುದೇಶ್ ಅವರು ಬಂದು ಹೂವನ್ನು ನೀಡಿ ಸ್ವಾಗತಿಸಬೇಕು. ಪ್ರಥಮವಾಗಿ ಇವಾಗ ನಾವು ಈ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಜಯಂತ್ ಸಂತ್ಕೋಳ್ಗೆ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ. ಅವರನ್ನು ಸಹ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಹಲವಾರು ಮಂದಿ ತಾವೆಲ್ಲರೂ ಬಂದು ಇಲ್ಲಿ ಸೇರಿದ್ದೀರಾ. ನಮ್ಮ ಡಾಕ್ಟರ್ಗಳಿರ್ಬೋದು, ಇಲ್ಲ ಅದರ ಸಹಾಯಕರಿರ್ಬೋದು, ಎಲ್ಲ ರೀತಿಯಲ್ಲಿ ಇವತ್ತು ಯಾರ್ಯಾರು ಚಿಕಿತ್ಸೆಗಾಗಿ ಬರ್ತಾರೋ ಅವರನ್ನು ಎಲ್ಲ ಶುಶ್ರೂಷೆ ಮಾಡುವಂತಹ ತಮಗೆಲ್ಲರಿಗೂ ಬಂದಂತಹ ಎಲ್ಲ ಅತಿಥಿಗಳಿಗೂ ಸಹ ನಾನು ಸ್ವಾಗತಿಸ ಬಯಸ್ತಾ ಇದ್ದೇನೆ. ಅದರಲ್ಲಿ ಗಂಗಾಧರ್ ಅವರು, ನಮ್ಮ
ಅವರಿದ್ದಾರೆ, ವಾಮನ್ ಅವರಿದ್ದಾರೆ, ಎಲ್ಲರನ್ನೂ ನಾನು ಇವತ್ತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಮುಂದಿನ ಹಂತದಲ್ಲಿ ಒಂದು ದೀಪವನ್ನು ಬೆಳಗಿಸಿ ಈ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಮತ್ತು ಉತ್ತಮ ರೀತಿಯಲ್ಲಿ ಜನಗಳಿಗೆ ಸೇವೆ ಸಿಗಲಿ ಅನ್ನುವ ಮನೋಭಾವದಿಂದ ನಾವು ದೇವರಲ್ಲಿ ಪ್ರಾರ್ಥಿಸಿ ಇವಾಗ ನಾನು ಆ ದೀಪವನ್ನು ಬೆಳಗಿಸಲಿಕ್ಕೆ ಅತಿಥಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಲಿಯೋ ಕ್ಲಬ್ ಹಾಗೂ ಎಜೆ ವೇದಿಕೆ ಆಸ್ಪತ್ರೆ ಹಾಗೂ ಸ್ವೀಡಿ ಮಲ್ಟಿಮೋಡ್ಸ್ ಇವರೆಲ್ಲರಿಗೂ ಇವತ್ತು ನಮಗೊಂದು ಈ ಒಂದು ವಟಾರದಲ್ಲಿ ಬಂದು ಈ ಒಂದು ಮೆಡಿಕಲ್ ಕ್ಯಾಂಪನ್ನು ಮಾಡಲಿಕ್ಕೆ ಸಹಕಾರ ಮಾಡಿದಂತಹ ನಮಗೊಂದು ಅವಕಾಶ ಒದಗಿಸಿಕೊಂಡ ತಮಗೆಲ್ಲರಿಗೂ ಧನ್ಯವಾದಗಳು. ಈ ಮುಂಚೆ ಸಹ ನಾವು ಈ ವರ್ಷ ಅಷ್ಟೇ ನಮ್ಮದು ಬಿಲ್ಡಿಂಗ್ ಇವತ್ತು ಇನಾಗ್ರೇಷನ್ ಆಗಿತ್ತು. ಅದು ಇದಕ್ಕೆ ಮುಂಚೆ ಸಹ ನಾವು ಹಲವಾರು ಕ್ಯಾಂಪ್ಗಳನ್ನು ಇಲ್ಲಿ ಈ ಜಾಗದಲ್ಲಿ ನೆರವೇರಿಸಿರುತ್ತೇವೆ. ಇದೊಂದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತೇಳಿ ನಮ್ಮ ಆಶಯ. ಅದಕ್ಕೆ ಸಹಕಾರ ನೀಡಿದಂಥ ತಮಗೆಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ಅದೇ ರೀತಿ ಇಲ್ಲಿ ನಮ್ಮೊಂದಿಗೆ ಬಂದು ನಮ್ಮ ಸಂಘದ ಸದಸ್ಯರು ಮತ್ತು ಇತರ ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ನಮ್ಮ ಸನ್ಮಿತ್ರರಿಗೂ, ಎಲ್ಲ ನಮ್ಮ ಕರೆಗೆ ಹೋಗೊಟ್ಟು ಬಂದ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಹೊಸಗುರು ಮಾಧ್ಯಮದವರಾದಂತಹ ಜನಸಂಖ್ಯೆಗಳಿಗೆ ಇವರು ಸಹ ನಮ್ಮ ದೃಶ್ಯ ಮಾಧ್ಯಮದಲ್ಲಿ ನಮ್ಮನ್ನೆಲ್ಲ ಸೆರೆ ಹಿಡಿಯಲಿಕ್ಕಿದ್ದಾರೆ. ಅವರಿಗೆ ಸಹ ಧನ್ಯವಾದಗಳನ್ನು ತಿಳಿಸುತ್ತಾ
ॐ